ಭಾರತ ದೇಶಕ್ಕೆ ದೇವರು ಕೊಟ್ಟಿರ್ತಕ್ಕಂಥ ವರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿರುವಂಥದ್ದು. ಈ ದೇಶ ಇವತ್ತು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರ ಆಗಿದೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಭಾರತದ ಶಕ್ತಿಯನ್ನು ಇವತ್ತು ಜಗತ್ತಿಗೆ ತೋರಿಸಿದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಯವರು. ಸುದೀರ್ಘವಾಗಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದಿನ ಇವತ್ತು. ಚುನಾಯಿತ ಪ್ರಧಾನಮಂತ್ರಿಯಾಗಿ ಇತಿಹಾಸವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಪ್ರಾಯಶಃ ಇವತ್ತು ನರೇಂದ್ರ ಮೋದಿಯವರ ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ಆಡಳಿತದ ಅವಧಿಯಲ್ಲಿ ದೇವರ ಅನುಗ್ರಹ ಯಾವ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ಒಮ್ಮೆ ಅವಲೋಕನ ಮಾಡಬೇಕು. ಇಷ್ಟು ಸುದೀರ್ಘವಾಗಿರ್ತಕ್ಕಂಥ ದೇಶದ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಯವರು, ಈ ದೇಶದಲ್ಲಿ ಜನ ಇವತ್ತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿಯವರು ಇನ್ನೂ 10 ವರ್ಷ 15 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು, ಈ ದೇಶದ ಸುರಕ್ಷತೆಯ ದೃಷ್ಟಿಯಿಂದ, ಈ ದೇಶದಲ್ಲಿ ಬಡತನ ನಿರ್ಮೂಲನೆಯ ದೃಷ್ಟಿಯಿಂದ, ಈ ದೇಶದ ಮಹಿಳೆಯರ ರಕ್ಷಣೆಯ ದೃಷ್ಟಿಯಿಂದ, ಬಹಳ ಹೆಚ್ಚಾಗಿ ಭಾರತೀಯ ಸಂಸ್ಕೃತಿಯನ್ನು ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಹಿಂದೂ ರಾಷ್ಟ್ರದ ಕಲ್ಪನೆ ಏನಿದೆ, ಈ ಎಲ್ಲ ದೃಷ್ಟಿಯನ್ನಿಟ್ಟುಕೊಂಡು ನರೇಂದ್ರ ಮೋದಿಯವರು ಇನ್ನಷ್ಟು ವರ್ಷಗಳ ಕಾಲ ಇನ್ನೂ ದೇಶದ ಪ್ರಧಾನಮಂತ್ರಿಯಾಗಿ ಇರಬೇಕೆನ್ನುವಂತಹ ಮನಸ್ಸು ಇವತ್ತಿನ ಭಾರತೀಯರಿಗೆ ಇದೆಯಲ್ಲ, ಇದು ಇನ್ಯಾವುದೇ ವ್ಯಕ್ತಿಗೆ ಈ ದೇಶದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಭಾವನೆ ಪ್ರಾಯಶಃ ಈ ದೇಶದ ಸಮಸ್ತ, ಅದರಲ್ಲಿ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಎಲ್ಲರೂ ವೈಯಕ್ತಿಕವಾಗಿ ನೀವು ಮಾತಾಡಿದರೆ ನರೇಂದ್ರ ಮೋದಿಯವರಂಥ ಪ್ರಧಾನಮಂತ್ರಿ ಈ ದೇಶಕ್ಕೆ ಬರಲಿಲ್ಲ ಎನ್ನುವಂಥ ಮಾತನ್ನು ಖಂಡಿತವಾಗಿಯೂ ಹೇಳುವಂಥ ವ್ಯಕ್ತಿಗಳು ಈ ದೇಶದ ಎಲ್ಲ ಭಾರತೀಯರು ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಬಹಳ ಸಂತೋಷ ಪಡ್ತೇನೆ. ಇವತ್ತು ಈ ದೇಶದಲ್ಲಿ ಒಂದು ತನ್ನದೇ ಆಗಿರ್ತಕ್ಕಂಥ ಕ್ರಾಂತಿಯನ್ನು ಮಾಡಿ ಭಾರತೀಯರಿಗೆ ಈ ಅನೇಕ ಅವಘಡಗಳ ಸಂದರ್ಭದಲ್ಲಿ ಭಾರತವನ್ನು ರಕ್ಷಣೆ ಮಾಡಿದ್ದಾರೆ. ಅದು ಕೊರೋನಾದಂಥ ಸಂದರ್ಭ ಇರ್ಬೋದು, ಅಥವಾ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಕಾರ್ಮೋಡ ಕವಿದಿರ್ತಕ್ಕಂಥ ಸಂದರ್ಭದಲ್ಲಿ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲೂ ಭಾರತವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ದಿಟ್ಟ ನಾಯಕತ್ವ ಮಾಡಿರ್ತಕ್ಕಂಥದ್ದು. ನಾನು ಬೆಳ್ತಂಗಡಿ ತಾಲೂಕಿನ ಎಲ್ಲ ಜನತೆಯ ಪರವಾಗಿ, ನಮ್ಮ ಬೆಳ್ತಂಗಡಿ ತಾಲೂಕಿನ ಈ ಒಂದು ಕ್ಷೇತ್ರದ ಕೇಂದ್ರ ಸ್ಥಾನದಲ್ಲಿರ್ತಕ್ಕಂಥ ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಾರ್ಟಿಯ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಿರ್ಬೋದು, ಮೋರ್ಚಾಗಳ ಅಧ್ಯಕ್ಷರು ಮತ್ತೆಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿಕೊಂಡು ಇವತ್ತು ದೇವರ ಹತ್ರ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಆಯುಷ್ ವೃದ್ಧಿಯಾಗಬೇಕು, ಮತ್ತು ಅವರ ಯಾವುದೇ ರೀತಿಯಾಗಿರ್ತಕ್ಕಂಥ ಅವರಿಗೆ ಆರೋಗ್ಯದ ತೊಂದರೆಗಳು ಬರದೆ ಒಂದು ಒಳ್ಳೆ ರೀತಿಯಾಗಿ ಜೀವನವನ್ನು ಮಾಡಿ ಈ ದೇಶಕ್ಕೆ ಇನ್ನಷ್ಟು ಸೇವೆ ಮಾಡುವಂಥ ಒಂದು ಅವಕಾಶವನ್ನು ನಾವು ದೇವರು ಕರುಣಿಸಬೇಕು ಎನ್ನುವಂತಹ ಪ್ರಾರ್ಥನೆಯನ್ನು ನಾವು ಮಾಡಿದ್ದೇವೆ. ಆ ಮೂಲಕ ಭಾರತೀಯ ಜನತಾ ಪಾರ್ಟಿಯ ಏನು ಒಂದು ಶಕ್ತಿಯಾಗಿ ದೇಶಕ್ಕೆ ಶಕ್ತಿ ಆಗ್ತಕ್ಕಂಥ ಒಂದು ನಾಯಕತ್ವವನ್ನು ಈ ದೇಶಕ್ಕೆ ಆ ದೇವರು ಕರುಣಿಸಿರುವುದು ಅಂತ ಒಬ್ಬ ವ್ಯಕ್ತಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ದೇವರ ಹತ್ರ ಪ್ರಾರ್ಥನೆ ನಾವೆಲ್ಲರೂ ಸೇರಿ ಇಷ್ಟೇ ಮಾಡಿರೋದು, ಅವರಿಗೆ ಇನ್ನಷ್ಟು ಆಯುಷ್ಯು, ಇನ್ನಷ್ಟು ಶಕ್ತಿ, ಈ ದೇಶವನ್ನು ಏನು ವಿವೇಕಾನಂದರು ಕಂಡಿರ್ತಕ್ಕಂಥ ಕನಸೇನಿದೆ, ಅಬ್ದುಲ್ ಕಲಾಂ ಅವರು ಕಂಡಿರ್ತಕ್ಕಂಥ ಕನಸೇನಿದೆ, ಜಗದ್ವಂದ್ಯ ಭಾರತ ಮಾಡತಕ್ಕಂಥ ಆ ಭಾರತ ಮಾಡುವಂಥ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರಿಗೆ ಇನ್ನಷ್ಟು ಶಕ್ತಿ ಕೊಡಿ ದೇವರೇ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದೆ. ಪ್ರಶಾಂತ್ ಪಾರೇಂಕಿ, ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲ ಪ್ರಧಾನ ಕಾರ್ಯದರ್ಶಿ. ಮೋದಿಜಿಯವರ ಅತಿ ದೀರ್ಘಾವಧಿ ಚುನಾಯಿತ ಪ್ರತಿನಿಧಿಯಾಗಿ ಇಂದಿಗೆ 4399 ದಿವಸಗಳಾಯಿತು. ಈ ಒಂದು ಅಭಿವೃದ್ಧಿಯಲ್ಲಿ ಅವರು ನಮ್ಮ ದೇಶವನ್ನು ತುಂಬ ಮುನ್ನಡೆಸಿ ಅತಿ ದೀರ್ಘಾವಧಿ ಚುನಾಯಿತ ಪ್ರತಿನಿಧಿ ಆದದ್ದು ನಮಗೆಲ್ಲರಿಗೂ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ, ಆ ದೇಶದ ಎಲ್ಲ ಜನಸಾಮಾನ್ಯರಿಗೂ ಅತ್ಯಂತ ಖುಷಿಯ ಸಂಗತಿ. ಯಾಕಂತೇಳಿದರೆ ಇದಕ್ಕಿಂತ ಮೊದಲಿನ ಎಲ್ಲ ಸರ್ಕಾರಗಳು, ಕಾಂಗ್ರೆಸ್ನ ಎಲ್ಲ ಸರ್ಕಾರಗಳು ಅಭಿವೃದ್ಧಿಯನ್ನು ಗುರಿಯಾಗಿರಿಸಿಕೊಳ್ಳದೆ ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ಇಂದು ಈ ದೇಶವನ್ನು ಒಂದು ಹೀನಾಯ ಪರಿಸ್ಥಿತಿಗೆ ತಂದಿಟ್ಟಿದ್ದರು. ಆದರೆ 12 ವರ್ಷಕ್ಕೆ ಹಿಂದೆ ಬಂದಂತಹ ಮೋದಿಜಿ ಸರ್ಕಾರವು ನಮ್ಮ ದೇಶವನ್ನು ಪ್ರಗತಿಪಥದತ್ತ ಕೊಂಡೊಯ್ದು ಭಾರತವನ್ನು ವಿಶ್ವಗುರು ಮಾಡುವಂತಹ ಒಂದು ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಹಾಗೂ ಮೋದಿಜಿಯ ಆಡಳಿತವು ಇಡೀ ದೇಶದಲ್ಲಿ ಒಂದು ಅಭಿವೃದ್ಧಿಯ ರಾಜಕಾರಣವನ್ನು ಮಾಡಿದೆ. ಹಾಗೂ ಹಿಂದೆ ನಮ್ಮ ಮೊಘಲರಿಂದಾಗಲಿ ಮುಸ್ಲಿಮರಿಂದ ಹಾನಿಗೊಳಾದಂಥ ದೇವಸ್ಥಾನಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ಅಸ್ಮಿತೆಯಾಗಿದ್ದಂತಹ ಅಯೋಧ್ಯೆ ಶ್ರೀರಾಮ ಮಂದಿರವನ್ನು ಪುನರುತ್ಥಾನಗೊಳಿಸಿ ಪ್ರತಿಷ್ಠಾಪನೆಗೊಳಿಸಿದ್ದು ನಮ್ಮ ಮೋದಿಯ ಬಹುದೊಡ್ಡ ಒಂದು
ಶ್ಲಾಘನೀಯ ಕೆಲಸ. ಹಾಗೂ ಕಾಶ್ಮೀರಕ್ಕೆ ಕೊಟ್ಟಿದ್ದಂತಹ 370ನೇ ವಿಧಿ ಅದನ್ನು ರದ್ದು ಮಾಡಿ ಒಂದೇ ದೇಶ, ಒಂದೇ ಸಂವಿಧಾನ, ಒಂದೇ ರಾಷ್ಟ್ರ ಧ್ವಜ ಅಂತ ಮಾಡಿರುವುದು ನಮ್ಮ ಮೋದಿ ಸರ್ಕಾರದ ಕಾರ್ಯವೈಖರಿ. ಹಾಗೂ ಹಲವಾರು ಮೋದಿಯ ಕಾರ್ಯವೈಖರಿ ಇದೆ. ಈ 12 ವರ್ಷ ಆಗಿರುವಂಥ ಈ ಸಾಧನೆ ಸಮಾವೇಶದಲ್ಲಿ ಮೋದಿ ಸರ್ಕಾರಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮಂಡಲದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಓಂ ನಮ ಶಿವಾಯ. ನನ್ನ ಹೆಸರು ಈಶ್ವರ್ ಬೈರ ಅಂತ. ನಾನು ಬೆಳ್ತಂಗಡಿ ತಾಲೂಕಿನ ಎಸ್ ಸಿ ಮೋರ್ಚಾದ ಅಧ್ಯಕ್ಷನಾಗಿದ್ದೇನೆ. ಇವತ್ತು ಕುತ್ಯಾರ ದೇವಸ್ಥಾನದಲ್ಲಿ ಬಂದು ಬೆಳ್ತಂಗಡಿ ತಾಲೂಕಿನ ಎಲ್ಲ BJPಯ ನಾಯಕರುಗಳು ಹಾಗೂ ಕಾರ್ಯಕರ್ತಗಳು ಸೇರಿದ್ದಾರೆ. ವಿಶೇಷ ಏನಂತ ಹೇಳಿದರೆ, ಇವತ್ತು ಇಡೀ ಒಂದು ಜಗತ್ತೇ ಮೆಚ್ಚುವಂತಹ ಒಂದು ನಮ್ಮ ನರೇಂದ್ರ ಮೋದಿಯವರು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿಯವರು. ಏನಂದರೆ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಅದೇನು ಅಳವಡಿಸಿಕೊಂಡಿದ್ರು ಅದು ಇವತ್ತು ನೆರವೇರಿಸಲಿಕ್ಕೆ ಹೆಚ್ಚಿನ ಒಂದು ಕಾಳಜಿ ವಹಿಸಿದ್ದಾರೆ. ಅದು ಇವತ್ತು ನಮಗೆ ಬಹಳ ಹೆಮ್ಮೆಯ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ, ಮೋದಿಜಿಯವರು ಇವತ್ತು ಇಡೀ ಭಾರತ ದೇಶದಲ್ಲಿ ಯಾವ್ಯಾವ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದರೆ, ಇಡೀ ಒಂದು ದಿವಸ ಬಿಡಿ 106 ದಿನಗಳು ಕೂಡ ಸಾಕಾಗದು. ಯಾಕಂತ ಹೇಳಿದರೆ, ಸಬ್ಕಾ ವಿಕಾಸ್ ಸಬ್ಕಾ ಸಾಥ್ ಅಂತ ಹೇಳುವ ಒಂದು ಹೆಸರನ್ನಿಟ್ಟು ಎಲ್ಲ ನಾವು ಒಂದು ತಾಯಿಯ ಮಕ್ಕಳಾಗೆ ಈ ದೇಶದಲ್ಲಿ ಬದುಕಬೇಕು ಅಂತ ಹೇಳುವುದನ್ನು ಒಂದು ತೋರಿಸಿಕೊಟ್ಟವರು ಸನ್ಮಾನ್ಯ ಗೌರವಿತ ನಮ್ಮ ನರೇಂದ್ರ ಮೋದಿಯವರು. ಇವತ್ತಿಗೆ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಈ ಹಿಂದೆ ಆದಂಥ ಎಲ್ಲ ಪ್ರಧಾನಿಗಳನ್ನು ಹಿಂದಿಕ್ಕಿ ಅವರಿಂದ ಹೆಚ್ಚಿನ ಒಂದು ದಿನವನ್ನು ಕಳೆದಂಥ ಪ್ರಧಾನಿ ಅಂದರೆ ಇಡೀ ದೇಶಕ್ಕೆ ಒಂದು ಹೆಮ್ಮೆಯ ಆದಂಥ ದಿನ ಇವತ್ತಿನದಾಗಿದೆ. ಇನ್ನೂ ಕೂಡ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಆ ದೇವರು ಇನ್ನೂ ಕೂಡ ಎಷ್ಟೋ ಜನಗಳ ಕನಸಿದೆ, ಇನ್ನೂ ಕೂಡ ನನಸು ಮಾಡುವಂಥ ಶಕ್ತಿ ಸನ್ಮಾನ್ಯ ಗೌರವಿತ ನರೇಂದ್ರ ಮೋದಿ ಅವರಿಗೆ ಆ ದೇವರು ಕೊಡಲಿ ಅಂತ ಸಂದರ್ಭದಲ್ಲಿ ಹೇಳುತ್ತಾ ಅವಕಾಶ ಮಾಡಿಕೊಟ್ಟದಕ್ಕೆ ವಂದನೆ. ನಾನು ಸುಧಾಕರ್ ಬೇಲ್ ಅಂತೇಳಿ ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರು. ಇವತ್ತು ನಮಗೆ ಬಹಳ ಖುಷಿ ಆಗ್ತಾಯಿದೆ. ಯಾಕೆಂತ ಹೇಳಿದರೆ, ನಮ್ಮ ನೆಹರೂರವರು ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥ ಒಂದು ಕೀರ್ತಿಗೆ ಭಾಜನರಾಗಿದ್ದರು. ಬಹುಶಃ ನಾವೆಲ್ಲರೂ ಇವತ್ತು ಭಾರತೀಯ ಜನತಾ ಪಾರ್ಟಿಯವರಲ್ಲದೆ ಇಡೀ ನಮ್ಮ ದೇಶದ ಜನತೆ ಇವತ್ತು ಖುಷಿ ಪಡುವಂಥ ವಿಚಾರಗಳು ಅಂತ ಹೇಳಿದರೆ, ಇವತ್ತು ನಮ್ಮ ನರೇಂದ್ರ ಮೋದಿಯವರು ನೆಹರೂರವರ ದಾಖಲೆಯನ್ನು ದಾಟಿ 4399ನೇ ದಿವಸಕ್ಕೆ ಇವತ್ತು ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ 12 ವರ್ಷಗಳ ಕಾಲ ಅವರು ಈ ದೇಶದಲ್ಲಿ ಸಾಕಷ್ಟು ಪಕ್ಷಗಳು ಅವರನ್ನು ಯಾವ ರೀತಿಯಾದರೂ ಕೆಳಗಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪಕ್ಷಗಳು ಸೇರಿ ಒಗ್ಗಟ್ಟಾಗಿ ಅವರನ್ನು ಗುರಿ ಮಾಡಿದರೂ ಕೂಡ ಬಹಳ ದಿಟ್ಟವಾದ ನಿರ್ಧಾರವನ್ನು ತಗೊಂಡು ಇವತ್ತು ನಮ್ಮ ದೇಶದ ಪ್ರತಿಯೊಬ್ಬರು ಕೂಡ ತಲೆ ಎತ್ತಿ ನಡೆಯುವಂತೆ ಮಾಡಿದ್ದಾರೆ. ಅಲ್ಲದೆ ಇಡೀ ವಿಶ್ವದಾದ್ಯಂತ ನಮ್ಮ ಭಾರತಕ್ಕೆ ಒಂದು ಹೆಸರನ್ನು ತಂದುಕೊಟ್ಟು ಇವತ್ತು ನಮ್ಮ ವಿದೇಶದಲ್ಲಿರುವಂಥ ನಮ್ಮ ಭಾರತೀಯರು ಕೂಡ ಹೆಮ್ಮೆ ಪಡುವಂಥ ರೀತಿಯಲ್ಲಿ ಇವತ್ತು ನಮ್ಮ ದೇಶದ ಕೀರ್ತಿಯನ್ನು ಮೇಲೆ ತಂದಿದ್ದಾರೆ. ಬಹುಶಃ ಅವರಿಗೆ ನಾವೆಲ್ಲರೂ ಅವರ ಅಭಿವೃದ್ಧಿಯ ಬಗ್ಗೆ ಹೇಳಲಿಕ್ಕೆ ಹೋದರೆ ಇಡೀ ದಿವಸ ಬೇಕಾಗುತ್ತೆ. ಅವರ ಕೆಲವೊಂದು ಯೋಜನೆಗಳ ಬಗ್ಗೆ ಅದನ್ನು ನಾನು ಮಾತಾಡೋದಿಲ್ಲ. ಬಟ್ ಆ ದೇಶದ ಜನತೆ ಗೊತ್ತಿದೆ. ನಮಗೆ ಖುಷಿ ಏನು ಅಂತೇಳಿದರೆ, ಅವರಿಗೆ ಇವತ್ತಿನ ದಿನ ನಾವು ಭಾರತೀಯ ಜನತಾ ಪಾರ್ಟಿಯ ಮಂಡಲದ ವತಿಯಿಂದ ಕುತ್ಯಾರು ಸೋಮನಾಥೇಶ್ವರ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಪೂಜೆಯನ್ನು ಮಾಡಿ ಅವರಿಗೆ ಇನ್ನಷ್ಟು ದಿನಗಳ ಕಾಲ, ಇನ್ನಷ್ಟು ವರ್ಷಗಳ ಕಾಲ ದೇಶದ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಯಲಿಕ್ಕೆ ದೇವರು ಆರೋಗ್ಯ, ಆಯುಷ್ಯ, ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ. ನಾನು ಲಾಯ್ಲಾ ಮಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿನ ನಾವು ಇಡೀ ನಮ್ಮ ರಾಷ್ಟ್ರದಲ್ಲಿ ಮೋದಿಜಿಯವರ 12 ವರ್ಷದ ಸಾಧನೆಯ ಒಂದು ಹಾದಿಯಲ್ಲಿ ನಾವೆಲ್ಲ ಮಂಡಲಗಳಲ್ಲಿ ನಾವು ಇವತ್ತು ಅವರಿಗೆ ಆಯುಷ್ಯ, ಆರೋಗ್ಯ, ದೇವರು ಇನ್ನಷ್ಟು ಕೆಲಸ ಮಾಡುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಸೇರಿರುವಂಥದ್ದು. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಾರತ ದೇಶ ಒಂದು ಕಾಲದಲ್ಲಿ ಹೇಗಿತ್ತು, ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾಯಿದೆ, ಇದರ ನೇತೃತ್ವವನ್ನು ವಹಿಸಿಕೊಂಡಂಥ ಮೋದಿಜಿಯವರು ದಿನದ 24 ಗಂಟೆಯೂ ಕೂಡ ರಾತ್ರಿ ಹಗಲೆನ್ನದೇ ದೇಶಗಳಿಗೆ ಸಂಚರಿಸಿ ಅಲ್ಲಿಯ ಬಾಂಧವ್ಯತೆ ಬೆಳೆಸಿಕೊಂಡು ಅಲ್ಲಿಯ ಜೊತೆ ಮಾತನಾಡಿಕೊಂಡು ನಮ್ಮ ದೇಶಕ್ಕೆ ಅಲ್ಲಿಂದ ಬೇಕಾದ ಅನುಕೂಲತೆಗಳನ್ನು ಪಡೆದುಕೊಂಡು ಒಳ್ಳೆಯ ರೀತಿಯಲ್ಲಿ ದೇಶವನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ ಅಂತ ಹೇಳೋದು ಸಂತೋಷ. ಯಾಕೆಂದರೆ ಪ್ರಸ್ತುತ ಈ ವಿದ್ಯಮಾನಗಳಲ್ಲಿ ನಾವು ಗಮನಿಸಬೇಕಾದ್ರೆ
ಎಲ್ಲ ಕಡೆ ಯುದ್ಧಗಳು ನಡೀತಿರುವಾಗ ನಾವು ಭಾರತೀಯರು ಬಹಳಷ್ಟು ನೆಮ್ಮದಿಯಿಂದ ನಾವು ನಿದ್ದೆ ಮಾಡ್ತಿದ್ದೇವೆ ಅಂತ ಹೇಳಬೇಕಾದ್ರೆ ಇದು ಸನ್ಮಾನ್ಯ ಮೋದಿಜಿಯವರ ನೇತೃತ್ವದಿಂದ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನಂಥ ಒಂದು ಬೂತ್ ಮಟ್ಟದ ಕಾರ್ಯಕರ್ತನಿಗೆ ನರೇಂದ್ರ ಮೋದಿಜಿಯಂತಹ ಎಷ್ಟು ನಾಯಕರು ಆದರ್ಶಪ್ರಿಯರಾಗಿದ್ದಾರೆ. ನಾವು ನಮ್ಮ ಬೂತ್ನಲ್ಲಿ ಕೆಲಸ ಮಾಡುವಾಗ ನಮಗೆ ಮೋದಿಜಿಯವರ ಕಾರ್ಯವೈಖರಿ ನೋಡುವಾಗ ನಮಗೆ ಖುಷಿ ಆಗ್ತದೆ. ಆ ವಯಸ್ಸಿನಲ್ಲಿ ಕೂಡ 24 ಗಂಟೆ 24x7 ಕೆಲಸವನ್ನು ಮಾಡಿ ದೇಶದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು ಮೋದಿ. ಎಷ್ಟು ಜನ ಟೀಕೆ ಮಾಡಿದರೂ ಕೂಡ ಆ ಟೀಕೆಗೆ ಯಾವುದೇ ರೀತಿಯ ಉತ್ತರವನ್ನು ಕೊಡದೆ ತನ್ನ ಅಭಿವೃದ್ಧಿಯ ಕೆಲಸಗಳ ಮೂಲಕ ಅವರಿಗೆ ಉತ್ತರವನ್ನು ಕೊಟ್ಟಂತಹ ಒಂದು ಮಹಾನ್ ವ್ಯಕ್ತಿ ಇದ್ದರೆ ನಮ್ಮ ರಾಷ್ಟ್ರ ನಾಯಕ ನರೇಂದ್ರ ಮೋದಿ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ನಾವು ಅವರಿಗೆ ಒಳ್ಳೆಯ ರೀತಿಯಲ್ಲಿ ಆ ದೇವರು ಇನ್ನಷ್ಟು ದೇಶದ ಚಟುವಟಿಕೆಯನ್ನು ಮಾಡಲಿ, ನಮ್ಮ ಭಾರತವನ್ನು ಜಗದ್ಗುರು ಮಾಡಲಿಕ್ಕೆ ಅವರಿಗೆ ಇನ್ನಷ್ಟು ದೇವರು ಬಲ ಕೊಡಲಿ ಅಂತೇಳಿ ನಾವು ಕುತ್ಯಾರು ದೇವಸ್ಥಾನದಲ್ಲಿ ಎಲ್ಲ ಸೇರಿದ್ದೇವೆ. ಅವರಿಗೆ ನಾವು ಎಲ್ಲರೂ ಹಾರೈಸ್ತೇವೆ. ಅವರಿಗೆ ಒಳ್ಳೆಯದಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೇನೆ. ನಾನು ಗಣೇಶ್ ಅಂತ ಬೆಳ್ತಂಗಡಿ ತಾಲೂಕು ಯುವ ಮೋರ್ಚಾ ಮಂಡಲ ಉಪಾಧ್ಯಕ್ಷ ಆಗಿದ್ದೇನೆ. ಇಂದು ಕಳೆದ 12 ವರ್ಷಗಳ ಹಿಂದೆ ಇಡೀ ಭಾರತೀಯನ ಪ್ರತಿಯೊಬ್ಬನ ಕನಸಿನ ಸಾಕಾರ ಮೂರ್ತಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಪ್ರಪ್ರಥಮ ಬಾರಿಗೆ ಈ ದೇಶದ ಚುಕ್ಕಾಣಿ ಹಿಡಿದ ಆ ಸೋಮುಹೂರ್ತದಿಂದ ಈ 12 ವರ್ಷದಲ್ಲಿ ನಿರಂತರವಾಗಿ ದೇಶದ ಎಲ್ಲ ಯುವಕರ ಆಶಾಕಿರಣವಾಗಿ ಹಾಗೂ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಬಹಳ ಅಮೂಲ್ಯವಾದ ಬದಲಾವಣೆಯನ್ನು ನಮ್ಮ ಮೋದಿಯವರು ಮಾಡಿದ್ದಾರೆ. ಇಂದು 12 ವರ್ಷ ಸಂದ ಹಿನ್ನೆಲೆಯಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಸೇರಿ ಇಂದು ಅವರ ಹೆಸರಿನಲ್ಲಿ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸಿ ಅವರ ಮುಂದಿನ ರಾಜಕೀಯ ಜೀವನ ಹಾಗೂ ಅವರ ಆಯುಷ್ಯ ವೃದ್ಧಿಸಲಿ ಎಂದು ನಾವೆಲ್ಲ ಸೇರಿಕೊಂಡು ಇಂದು ಶುಭ ಹಾರೈಸಿದ್ದೇವೆ. ಶರತ್ ಕುಮಾರ್, ಬೆಳ್ತಂಗಡಿ ನಗರ ಮಹಾಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿ. ಕಳೆದ 12 ವರ್ಷಗಳಿಂದ 4399 ದಿನಗಳನ್ನು ಪ್ರಧಾನಮಂತ್ರಿಯಾಗಿ ಪೂರೈಸಿದಂಥ ನರೇಂದ್ರ ಮೋದಿಗೆ ನಮ್ಮ ನಗರ ಮಹಾಶಕ್ತಿ ಕೇಂದ್ರದ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಒಂದು ದಾಖಲೆ ಮಟ್ಟದ ಕಾಂಗ್ರೆಸ್ ಸರ್ಕಾರಕ್ಕಿಂತ ನೆಹರೂರವರ ದಾಖಲೆಯನ್ನು ಮುನ್ನಡೆಸಿ 4399 ದಿನಗಳನ್ನು ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಈ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಪಥದಲ್ಲಿ, ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಈ ದೇಶದಲ್ಲಿ ಆಗಿದೆ. ಕೊರೋನಾ ಸಂದರ್ಭದಲ್ಲಿ ಆಗಿರುವ ಜನತೆಗೆ ಯಾವ ರೀತಿ ಪ್ರಧಾನಮಂತ್ರಿಯಾಗಿ ಕಾರ್ಯವೈಖರಿಯನ್ನು ಅವರು ತೋರಿಸಿಕೊಟ್ಟಿದ್ದಾರೆ, ಅದೇ ರೀತಿ ಇನ್ನಷ್ಟು ಕೂಡ ಇನ್ನು ಮುಂದಕ್ಕೆ ಕೂಡ ಈ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯಬೇಕು ಅಂತೇಳಿ ನಮ್ಮ ಎಲ್ಲರ ಕೂಡ ಶುಭ ಹಾರೈಕೆ.